ಎಲ್ಲರಿಗೂ ನಮಸ್ಕಾರ. ನಾವು ಸುಳ್ಯ ತಾಲೂಕಿನ ಮುರುಳಿಯ ಗ್ರಾಮದಿಂದ ಬರ್ತಾಯಿದ್ದೇವೆ. ಇವರ ಅವಳಿ ಮಕ್ಕಳು ಅವತ್ತು ಕೆರೆಗೆ ಬಿದ್ದು ಆಕಸ್ಮಿಕವಾಗಿ ಮರಣ ಹೊಂದಿರ್ತಾರೆ. ಅಷ್ಟು ಆ ಇದರಲ್ಲಿ ಅವರಿಗೊಂದು ದುಃಖದಲ್ಲಿರೋ ಸಮಯದಲ್ಲಿ ನನ್ನ ಶಾಪಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅವರು, ನಾನು ಓನರ್. ಹಾಗಾಗಿ ಅವರಿಗೆಂತಾದರೂ ಪರಿಹಾರ ಒದಗಿಸಿಕೊಡುವಂಥೇಳಿ ನಮ್ಮ ಸುಳ್ಯ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರಳಿಯವರ ಮನೆಗೆ ಭೇಟಿ ಕೊಟ್ಟಿದ್ದೆ. ಆಗ ಅವರು ಆ ಮಕ್ಕಳಿಗೆ ಇನ್ನೂ ಬರೋದಿಲ್ಲ ಅಂಥೇಳಿ ನೀವು ಪಿ ಎ ಹತ್ರ ಬಂದು ಮಾತಾಡಿ ಅಂತ ಹೇಳಿದರು. ಸುಳ್ಯ ಅಲ್ಲಿ ಹೋಗಿ ಪಿ ಎ ಹತ್ರ ಮಾತಾಡುವಾಗ ಕೃಷಿ ಇಲಾಖೆಯಲ್ಲಿ ಬರೋದಿಲ್ಲ, ಕಂದಾಯ ಇಲಾಖೆಯಲ್ಲಿ ಬರ್ತದಾ ಇಲ್ಲವೋ ಅಂತ ಹೇಳ್ತೇನೆ ಅಂತ ಹೇಳಿದರು. ಮತ್ತು ಅಲ್ಲಿ ವಾಪಸ್ ಮಾಡೋ ದಿನ ಫೋನ್ ಮಾಡಿ ಆ ಇಲಾಖೆಯಲ್ಲಿ ಯಾವುದು ಬರೋದಿಲ್ಲ ಅಂತೇಳಿ ಹೇಳಿದರು. ಹಾಗೆ ನಮ್ಮ ಈ ಪುತ್ತೂರು ಕ್ಷೇತ್ರದ ಶಾಸಕರ ಬಗ್ಗೆ ಗೊತ್ತಿತ್ತು, ವಿಡಿಯೋದಲ್ಲೆಲ್ಲ ನೋಡಿ. ಹಾಗೇನಾದರೂ ಅವರಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅಂಥೇಳಿ ಮನೆ ಬಂದಿದ್ವಿ 4 ಜನ. ಮತ್ತು ಅವ್ರ ಆಫೀಸಿಗೆ ಇದು ಮನವಿ ಕೊಡಲಿಕ್ಕೆ ಹೇಳಿದರು. ಹಾಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಎಲ್ಲ ಬರಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. FIR ಕಾಪಿ, ಪೋಸ್ಟ್ಮಾರ್ಟಮ್ ರಿಪೋರ್ಟು, ಅದಕ್ಕೆ ಬೇಕಾಗಿ ಅದೆಲ್ಲ ಬಂದ ನಂತರ ಈಗ ಮೊನ್ನೆ ಬಂದು ಆಫೀಸಲ್ಲಿ ನಾನು ಮತ್ತು ಇವರು ಆಫೀಸಲ್ಲಿ ಮನವಿ ಕೊಟ್ಟಿದ್ವಿ. ನಿನ್ನೆ ಇವರು ಫೋನ್ ಮಾಡಿದರು, ಇವರ ಕಡೆಯಿಂದ ಫೋನ್ ಮಾಡಿ ಇವತ್ತೊಮ್ಮೆ ಬಂದು ಭೇಟಿಯಾಗಿ ಅಂತ ಹೇಳಿದರು. ಹಾಗೆ ಅದರ ಬಗ್ಗೆ ಇದು ಒಂದು ಕಾಪಿ ಕೊಟ್ಟಿದ್ದಾರೆ, ನಿಮಗೆ ಬರ್ತದೆ. ಇನ್ನು ಮುಂದಿನ ಇದನ್ನು ಡಿ ಸಿ ಆಫೀಸಿಗೆ ಹೋಗುತ್ತೆ, ಇದು ಅರ್ಜಿ ಹೋಗುತ್ತೆ. ಅಲ್ಲಿಂದ ಬಂದು ವೆರಿಫಿಕೇಷನ್ಗೆ ಬೇಕಾಗಿ ಈಗ ಬಂದು ಅದರ ಮೇಲೆ ಇನ್ನು ಫಾಲೋಅಪ್ ಮಾಡಿ ನಿಮಗೆ ಆದಷ್ಟು ಬೇಗ ಪರಿಹಾರ ಸಿಗುವ ಹಾಗೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು, ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 9945521951 990178461.